ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಗುರು ಗೌರಾಂಗರ ಕೃಷ್ಣನ ಕೃಪೆಯನ್ನ ಪಡೆಯುತ್ತಾ ನಾವು ಪ್ರಾರಂಭ ಮಾಡೋಣ. ಎಲ್ರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಮೊದಲನೇದಾಗಿ ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ನಮಸ್ತೆ ಸರಸ್ವತಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಭಗವದ್ಗೀತೆ ಮಹಾತ್ಮೆ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ಗುರುಂ. ಓಂ ಅಜ್ಞಾನತಿಮಿರ ಇದನ್ನ ಹೇಳೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಹಿಂದಿನ ಒಂದು ತರಗತಿಯಲ್ಲಿ ನಾವು 4ನೇ ಅಧ್ಯಾಯದ ಒಂದು ಸಮಾಪನವನ್ನ ಮಾಡಿದ್ವಿ. ಅದ್ರ ಮುಂದುವರಿಸ್ತಾ ಇವತ್ತು 5ನೇ ಒಂದು ಅಧ್ಯಾಯ 1ರಿಂದ 10ನೇ ಶ್ಲೋಕದವರೆಗೂ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ 4ನೇ ಅಧ್ಯಾಯವನ್ನ ಸಮಾಪನ ಮಾಡಿ 5ನೇ ಅಧ್ಯಾಯನ ಪ್ರಾರಂಭ ಮಾಡೋಣ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5ರ 1ನೇ ಶ್ಲೋಕ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಸನ್ಯಾಸಂ, ಸ ಮುಂದೆ ಮತ್ತೆ ಅನುಸ್ವಾರ ಇದೆ. ಸಂ ಮತ್ತೆ ಸ ಆದ್ಮೇಲೆ ಅನುಸ್ವಾರ. ಸನ್ಯಾಸಂ ಕರ್ಮಣಾಂ, ಮಕ್ಕೆ ಅರ್ಕಾವಳಿ ಸ್ವರ ಮೊದಲಿ ಮ ಹೇಳ್ಬೇಕು. ಕರ್ಮಣಾಂ, ನಾಕೆ ಆ ಸ್ವರ ಕೂಡಿದೆ, ಅನುಸ್ವಾರ ಕರ್ಮಣಾಂ ಕೃಷ್ಣ. ಪುನರ್ಯೋಗಂ, ಮತ್ತೆ ಯ ದೊಡ್ಡ ಓ ಸ್ವರ ಕೂಡಿದೆ, ಅರ್ಕಾವಳಿ ಇದೆ. ಪುನರ್ಯೋಗಂ ಚ ಶಂಸಸಿ, ಶಕ್ಕೆ ಅನುಸ್ವಾರ ಶಂ. ಸಸಿ ಇಲ್ಲಿ ಹೇಳುವಾಗ ಸ್ವಲ್ಪ ಎಲ್ಲ ಶ ಬರುತ್ತೆ. ಶಂ ಶಶಿ ಅಂತ ಹೇಳಿ ಅಲ್ಲ, ಶಂ ಸಸಿ. ಸ ಇದೆ, ಸಣ್ಣ ಸ ಇದೆ, ಶಂ ಸಸಿ ಅಂತ ಹೇಳ್ಬೇಕು. ಶ್ರೇಯಂ, ಚಕ್ಕೆ ದೊಡ್ಡ ಚ, ಮತ್ತೆ ರ ಒತ್ತಿದೆ, ಮತ್ತೆ ದೊಡ್ಡ ದೀರ್ಘ ಇದೆ. ಸೊ ಹಾಗಾಗಿ ಶ್ರೇಯ. ಏತಯೋರೇಕಂ, ಏತಯೋರೇಕಂ ಅಲ್ಲ, ಏತಯೋರೇಕಂ. ಯಕ್ಕೆ ದೊಡ್ಡ ಓ ಸ್ವರ, ಯೋ ರೇ, ರಕ್ಕೆ ದೊಡ್ಡ ಏ ಸ್ವರ ಕೂಡಿದೆ. ರೇಕಂ ತನ್ಮೇ, ನಕ್ಕೆ ಮ ಒತ್ತಿದೆ, ಮತ್ತೆ ದೀರ್ಘ ತನ್ಮೇ. ಬ್ರೂಹಿ, ಬ್ರೂಹಿ ಅಲ್ಲ ಬ್ರೂಹಿ. ಸುನಿಶ್ಚಿತಂ, ಶಕ್ಕೆ ಚ ಒತ್ತಿದೆ, ಶಿ ತಂ, ಮಕ್ಕೆ ವ್ಯಂಜನ ಇದೆ, ಗಮನವಿಡಿ ಅಲ್ಲಿ ಮ ಅನ್ನಂಗಿಲ್ಲ, ಸುನಿಶ್ಚಿತಂ. ಓಕೆ ಸರಿ. ಏನಾದ್ರು ಮತ್ತೆ ಪ್ರಶ್ನೆಗಳಿದ್ರೆ ಆಮೇಲೆ ಕೇಳ್ಬೋದು. ಸೊ ಇದ್ರೊಂದು ಅರ್ಥನ ನೋಡ್ಕೊಂಡು ಬರೋಣ. ಅರ್ಜುನ ಉವಾಚ ಸನ್ಯಾಸಂ. ಅರ್ಜುನ ಉವಾಚ, ಉವಾಚ ಅಂದ್ರೆ ಹೇಳಿದನು ಅಂತ. ಯಾರು ಹೇಳಿದ್ರು? ಅರ್ಜುನ ಹೇಳಿದ್ರು. ಸನ್ಯಾಸಂ, ಸನ್ಯಾಸಂ ಕರ್ಮಣಾಂ ಕೃಷ್ಣ, ಹೇ ಕೃಷ್ಣ ಅಂತ ಕರಿತಾ ಇರೋದು. ಸನ್ಯಾಸಂ ಕರ್ಮಣಾಂ, ಈ ಕರ್ಮಗಳನ್ನ, ಸನ್ಯಾಸ ಅಂದ್ರೆ ತ್ಯಾಗ ಮಾಡುವಂಥದ್ದು ಅಂತ. ಸೊ ಕರ್ಮಗಳನ್ನ ತ್ಯಾಗ ಮಾಡು ಅಂತ ಹೇಳ್ತೀಯ. ಪುನಃ ಯೋಗಂ ಚ ಶಂಸಸಿ, ಪುನಃ ಯೋಗಂ ಅಂದ್ರೆ ಪುನರ್ಯೋಗಂ, ಇದನ್ನ ಬಿಡಿಸಿದಾಗ ಇಲ್ಲಿ ಪುನಃ ಯೋಗಂ ಅಂತ ಆಗತ್ತೆ. ಮತ್ತೆ ಭಕ್ತಿ ಸೇವೆಯನ್ನ ನೀನು ಹೊಗಳ್ತೀಯ,
ಶಂಸಸಿ ಅಂದ್ರೆ ಸ್ತುತಿಸೋದು. ಹ ಮತ್ತೆ ನೀನು ಕರ್ಮವನ್ನ ತ್ಯಾಗ ಮಾಡು ಅಂತ ಹೇಳ್ತೀಯ, ಮತ್ತೆ ನೀನು ಭಕ್ತಿ ಸೇವೆಯನ್ನ ಸ್ತುತಿಸು ಅಂತ ಹೇಳ್ತೀಯ. ಯತ್ ಶ್ರೇಯ ಏತಯೋ ಏಕಂ, ಯೋತಯೋ ಏತಯೋ ಏಕಂ ಅಂತ ಅಂದ್ರೆ ಇಲ್ಲಿ ಯತ್ ಶ್ರೇಯ ಏತಯೋರೇಕಂ ಅಂತ ಇದೆಯಲ್ಲ. ಯತ್ ಶ್ರೇಯ ಅಂತಂದ್ರೆ ಇಲ್ಲಿ ಯತ್ ಶ್ರೇಯ ಅಂತ ಎರಡು ಪದ ಬರುತ್ತೆ. ಯತ್ ಶ್ರೇಯ ಅಂದ್ರೆ ಯಾವುದು ಪ್ರಯೋಜನಕರ. ಏತಯೋರೇಕಂ, ಏತಯೋ ಏಕಂ ಬಿಡಿಸಿದಾಗ, ಏತಯೋರೇಕಂ ಬಿಡಿಸಿದಾಗ ಏತಯೋಹೋ ಏಕಂ ಆಗತ್ತೆ. ಇವೆರಡರಲ್ಲಿ ಒಂದನ್ನ. ತನ್ಮೇ ಬ್ರೂಹಿ ಸುನಿಶ್ಚಿತಂ, ತನ್ಮೇ ಬಿಡಿಸಿದಾಗ ತತ್ಮೇ ಅಂತ ಆಗತ್ತೆ. ಅದನ್ನ ನನಗೆ ಅಂತ ಹೇಳಿ. ಬ್ರೂಹಿ ಅಂದ್ರೆ ದಯವಿಟ್ಟು, ಸುನಿಶ್ಚಿತಂ ಅಂದ್ರೆ ತಿಳಿಸು ಅಂತ ಹೇಳಿ, ನಿಶ್ಚಿತವಾಗಿ ಹೇಳು ಅಂತ ಹೇಳಿ ಹೇಳುವಂಥದ್ದು. ಓಕೆ. ಸನ್ಯಾಸಂ ಕರ್ಮಣಂ, ಕರ್ಮಗಳ ತ್ಯಾಗ ಒಳ್ಳೇದಾ ಕೃಷ್ಣ. ಮತ್ತೆ ಪುನಂ ಯೋಗಂ ಚ ಶಂಸಸಿ, ಮತ್ತೆ ಕರ್ಮಯೋಗ ಸ್ತುತಿಸು ಅಂತ ಹೇಳ್ತೀಯ. ಆಮೇಲೆ ಯತ್ ಶ್ರೇಯ ಏತಯೋಹೋ ಏಕಂ, ಇವೆರಡರಲ್ಲಿ ಯಾವ್ದು ಶ್ರೇಯಸ್ಕರ. ತತ್ಮೇ ತನ್ಮೇ ತತ್ಮೇ ಅಂತ ಕರೀತಾರೆ. ತತ್ಮೇ ಬ್ರೂಹಿ ಸುನಿಶ್ಚಿತಂ, ಇವೆರಡರಲ್ಲಿ ಯಾವುದು ಒಂದು ನಿಶ್ಚಿತವಾಗಿರುವಂಥದ್ದು. ಇವು ಯಾವುದ್ರಲ್ಲಿ ಯಾವ್ದು ಒಂದು ಶ್ರೇಯಸ್ಕರವಾದದನ್ನ ನನಗೆ ಸ್ಪಷ್ಟವಾಗಿ ತಿಳಿಸು ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಹರೇ ಕೃಷ್ಣ. ಇಲ್ಲಿ ಬಿಡಿಸೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಹಾಗೆ ಹೇಳ್ಬೋದು. ಹೇಳಿ. ಹರೇ ಕಂಟಿನ್ಯೂ ಮಾಡಿ ಕೃಷ್ಣ. ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಶ್ರೀ ವಿದ್ಯಾ ಮಾತಾಜಿ, ಹರೇ ಕೃಷ್ಣ. ಹೇಳ್ತೀರಾ ಮಾತಾಜಿ? ಶ್ರೀ ವಿದ್ಯಾ ಮಾತಾಜಿ. ಡಾಕ್ಟರ್ ಕೃಷ್ಣಮೂರ್ತಿ ಮಾತಾಜಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತಾನೆ ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಸಂಸ್ಯಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ ಮಾಡಿ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ. ಗೀತಾ ಕೊಡೆಕಲ್ ಮಾತಾಜಿ. ಗೀತಾ ಕೊಡೆಕಲ್ ಮಾತಾಜಿ, ಹರೇ ಕೃಷ್ಣ. ಜೈದಾ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಐದಾದ್ರೆ ಮಾತಾಜಿ. ಗೀತಾ ಮಾತಾಜಿ ಹೇಳಿದ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ನೀವೊಬ್ರು. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯೋರೇಕಂ ತನ್ಮೈ ಬ್ರೂಹಿ ಸುನಿಶ್ಚಿತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಸೀರಿಯಲ್ ಪ್ರಕಾರ ಬರ್ತೇನೆ ಎಲ್ರಿಗ. ಮಾತಾಜಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ ಸರಿ. ಮತ್ತೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸ್ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸಃ ಇಲ್ಲಿ ಕೂಡ ಅನುಸ್ವಾರ, ನಕ್ಕೆ ಯಾವತ್ತು ನ್ಯಾ ಸಹ ಮಧ್ಯದಲ್ಲಿ ಇರೋದ್ರಿಂದ ಸಹ ಅನ್ನಂಗಿಲ್ಲ. ಸನ್ಯಾಸ ಅಲ್ಪವಾಗಿ ಹೇಳ್ಬೇಕು. ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ್ಕರಾವುಭೌ. ಇಲ್ಲಿ
ಮೂರ್ ಪದಗಳಿದೆ. ನಿಶ್ರೇಯಸ್ಕರ, ನಿಶ್ರೇಯಸ್ಕರೌ, ಉಭೌ ಅಂತ. ಸೊ ನಿಶ್ರೇಯಸ್ಕರವು ಅಂದ್ರೆ ಮೋಕ್ಷಕ್ಕೆ ಮೋಕ್ಷಪ್ರದವಾಗಿರುವಂಥದ್ದು. ಉಭೌ ಅಂದ್ರೆ ಎರಡು ಕೂಡ ಮೋಕ್ಷ ಪ್ರದಾಯಕವಾಗಿರುವಂಥದ್ದು ಅಂತ. ನಿಶ್ರೇಯಸ್ಕರ ಉಭೌ, ನಿಶ್ರೇಯಸ ಕರ ಉಭೌ. ನೀವು ಹೀಗೆ ಹೇಳ್ಬೋದು, ನಿಶ್ರೇಯಸ ಕರ ಉಭೌ ಅಂತ. ತಯೋಸ್ತು ಸಕ್ಕೆ ತವತ್ತು, ತಯೋಸ್ತು ಕರ್ಮ ಸನ್ಯಾಸಾತ್. ತವಕ್ಕೆ ವ್ಯಂಜನ ಅಲ್ಪವಾಗಿ ಹೇಳಿ. ಕರ್ಮಯೋಗೋ ವಿಶಿಷ್ಯತೆ. ಇದರ ಒಂದು ಅರ್ಥವನ್ನ ನೋಡೋಣ. ಅರ್ಜುನನ ಒಂದು ಪ್ರಶ್ನೆಗೆ ಭಗವಂತ ಉತ್ತರಿಸ್ತಾ ಹೇಳ್ತಾರೆ, ಭಗವಾನ್ ಉವಾಚ, ಭಗವಂತ ಉತ್ತರಿಸಿದರು. ಸನ್ಯಾಸಶ್ಚ ಕರ್ಮಯೋಗಶ್ಚ ಅಂತ ಹೇಳಿ ಕರೀತಾರೆ. ಅದಕ್ಕೆ ಸನ್ಯಾಸಶ್ಚ. ಸನ್ಯಾಸ ಮತ್ತೆ ಕರ್ಮಯೋಗಶ್ಚ ಅಂದ್ರೆ ಕರ್ಮಯೋಗ. ಸನ್ಯಾಸ ಅಂದ್ರೆ ಏನು? ಕಾರ್ಯಗಳ ಒಂದು ತ್ಯಾಗ, ಕರ್ಮವನ್ನ ಬಿಟ್ಬಿಡುವಂಥದ್ದು. ಕರ್ಮಯೋಗ ಅಂತಂದ್ರೆ ಭಕ್ತಿ ಯೋಗದಲ್ಲಿ ಕರ್ಮವನ್ನ ಮಾಡುವುದು ಅಂತ. ನಿಶ್ರೇಯಸ್ ಕರೌ ಉಭೌ, ನಿಶ್ರೇಯಸ ಕರೌ ಉಭೌ. ನಿಶ್ರೇಯಸ ಅಂತಂದ್ರೆ ಏನು? ಮೋಕ್ಷ. ಕರವು ಅಂದ್ರೆ ಒಯ್ಯುವಂಥದ್ದು. ಯಾವುದು? ಎರಡು. ಮೇಲೆ ಏನ್ ಹೇಳಿದ್ರಲ್ಲ, ಸನ್ಯಾಸ ಚ ಕರ್ಮಯೋಗ ಚ. ಇವೆರಡೂ ಕೂಡ ನಿಶ್ರೇಯಸ ಕರೌ ಉಭೌ, ಇವೆರಡೂ ಕೂಡ ಮೋಕ್ಷಪ್ರದವಾಗಿರುವಂಥದ್ದು. ತಯೋಹೋತು, ತಯೋಹೋತು ಅಂತ ಯಾಕೆ ಹೇಳ್ತಾ ಇರುವಂಥದ್ದು? ತಯೋಸ್ತು ಅಂತಂದ್ರೆ ಬಿಡಿಸಿದಾಗ ತಯೋಹೋತು ಅಂತ ಆಗತ್ತೆ. ತಯೋಹೋತು ಅಂತಂದ್ರೆ ಅವುಗಳಲ್ಲಿ, ಎರಡೂ ದ್ರವುಗಳಲ್ಲಿ. ಕರ್ಮ ಸನ್ಯಾಸಾತ್, ಕರ್ಮ ಸನ್ಯಾಸಾತ್ ಅಂದ್ರೆ ಕರ್ಮ ತ್ಯಾಗಕ್ಕಿಂತ. ಕರ್ಮಯೋಗೋ ವಿಶೇಷ್ಯತೆ ಅಂದ್ರೆ ಕರ್ಮಯೋಗ ಶ್ರೇಷ್ಠ. ಕರ್ಮಯೋಗ ವಿಶಿಷ್ಯತೆ ಅಂದ್ರೆ ಶ್ರೇಷ್ಠ ಅಂತದ್ರ ಅರ್ಥ. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಸನ್ಯಾಸವು ಅಂದ್ರೆ ಈ ಕಾರ್ಯವನ್ನ ಪರಿತ್ಯಾಗ ಮಾಡುವಂಥದ್ದು ಮತ್ತೆ ಕರ್ಮಯೋಗ ಮಾಡುವಂಥದ್ದು. ಎರಡೂ ಕೂಡ ಶ್ರೇಯಸ್ಸಿಗೆ ದಾರಿ. ಆದ್ರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ. ಎರಡೂ ಕೂಡ ನಿನ್ಗೆ ಶ್ರೇಯಸ್ಸಿಗೆ ದಾರಿ. ಆದ್ರೆ ಕರ್ಮವನ್ನ ಬಿಟ್ಬಿಡೋದ್ಕಿಂತ ಭಗವಂತನಿಗಾಗಿ ಭಕ್ತಿ ಸೇವೆಗಾಗಿ ಕರ್ಮವನ್ನ ಮಾಡುವುದು ಶ್ರೇಷ್ಠ ಅಂತ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮತ್ತೆ. ಜೈ ಜನರಿ. ಮಾತಾಜಿ ಹರೇ ಕೃಷ್ಣ. ಗೀತಾ ಕೊಡಗಲ್ ಮಾತಾಜಿ. ಗೀತಾ ಕೊಡಕಲ್ ಮಾತಾಜಿ ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಭಕ್ತರಿಗೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಸ್ಯ ನಿಶ್ರೇಯಸ್ಯ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ನಾನು ಹೇಳಿದೆ ಮಾತಾಜಿ. ಹೇಳಿದ್ರಾ ಮಾತಾಜಿ? ಓಕೆ. ಹೌದೌದು. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಸ್ಯ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಓದ್ದೆ ನಾನು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಜಯದ ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಇಬ್ರು ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳಿ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ್ಕರ ಉಭೋ ತಾಯಸ್ತು ಕರ್ಮ ಸನ್ಯಾಸಾತ್
ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ನಿಶ್ರೇಯಸ್ ಅಂತ ಹೇಳ್ಬೇಡಿ, ಅಲ್ಲಿ ವ್ಯಂಜನ ಇಲ್ಲ. ನಿಶ್ರೇಯಸ ಕರಾವುಭೌ, ನಿಶ್ರೇಯಸ ಕರಾವುಭೌ, ನಿಶ್ರೇಯಸ್ ಕರಾವುಭೌ ಅಂದ್ರೆ ಮತ್ತೆ ವ್ಯಂಜನ ಆಗುತ್ತೆ, ಅದ್ ಹೇಳ್ಬಾರ್ದು. ನಿಶ್ರೇಯಸ ಕರಾವುಭೌ. ನಿಶ್ರೇಯಸ ಕರಾವುಭೋ. ಹ್ಮ್. ಧನ್ಯವಾದ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ, ಕೇಳ್ತಾ ಹೇಳಿ ಇದ್ದೀನಿ. ಹೇಳಿ. ನಡ್ಕಲ್ರೆ ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅರೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಮೋಹಿನಿ ಕೃಷ್ಣ. ಹೆಗಡೆ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸರಾಹುಭೌ ತಯಸ್ಥೋ ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಅಕ್ಷರಗಳನ್ನ ಗಮನವಿಡಿ. ಸನ್ಯಾಸ ಸಹ ಬೇಡ, ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಶ್ರೀಮದ್ ಕೃಷ್ಣ ಭಗವದ್ಗೀತೆ. ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ ಮಾತಾಜಿ? ಹಾ, ಕೇಳಿಸ್ತಾ ಇದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 3ನೇ ಶ್ಲೋಕ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಅಂದ್ರೆ ತಿಳಿಯಬೇಕಾದದ್ದು. ಸ ನಿತ್ಯ ಸನ್ಯಾಸಿ, ದೀರ್ಘ ಇದೆ, ಎಳಿಬೇಕು. ಸಿ ಯೋ ನ ದ್ವೇಷ್ಟಿ, ಶ ಕೆಟ್ಟ ಒತ್ತಿದೆ, ದ್ವೇಷ್ಟಿ ನ ಕಾಂಕ್ಷತಿ. ನಿರ್ದ್ವಂದ್ವೋ, ದಕ್ಕೆ ಅರ್ಕಾವಳಿ ಇದೆ ಮತ್ತೆ ಒತ್ತಿದೆ. ನಿರ್ದ್ವಂದ್ವೋ, ಮೊದಲು ನೀ ಆದ್ಮೇಲೆ ರ ಹೇಳ್ಬೇಕು, ದ ಹೇಳ್ಬೇಕು, ಆಮೇಲೆ ಒತ್ತು ಹೇಳ್ಬೇಕು. ಮತ್ತೆ ಅನುಸ್ವಾರ ಹೇಳ್ಬೇಕು. ನಿರ್ದ್ವಂದ್ವೋ, ದಕ್ಕೆ ಒತ್ತು, ದೀರ್ಘ ದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್, ದಕ್ಕೆ ವ್ಯಂಜನ ಇದೆ, ಸೊ ಬಂಧಾತ್ ಪ್ರಮುಚ್ಯತೆ. ಜ್ಞೇಯ ಸ ನಿತ್ಯ ಸನ್ಯಾಸಿ. ಇಲ್ಲಿ ಬಿಡಿಸುವಂತದ್ದು ಯಾವ್ದು ಇಲ್ಲ ಅಂತ ಅನ್ಕೊಳ್ತಾನೆ. ನ ದ್ವೇಷ್ಟಿ ನ ಕಾಂಕ್ಷತಿ, ನ ಕಾಂಕ್ಷತಿ. ನಿರ್ದ್ವಂದ್ವೋ ಅಂದ್ರೆ ನಿರ್ದ್ವಂದ್ವ ಮತ್ತೆ ಹಿ, ನಿರ್ದ್ವಂದ್ವೋ ಮಹಾಬಾಹು. ಸರಿ, ಇದ್ರ ಒಂದು ಅರ್ಥ ನೋಡೋಣ. ಜ್ಞೇಯ ಸ ನಿತ್ಯ ಸನ್ಯಾಸಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಅಂದ್ರೆ ಅವನೇ ನಿತ್ಯ ಸನ್ಯಾಸಿ ಅಂತ ತಿಳ್ಕೋಬೇಕು. ಜ್ಞೇಯ ಅಂದ್ರೆ ತಿಳ್ಕೋಬೇಕು. ಸಹ ಅಂತಾನೆ ಅವನು ನಿತ್ಯ ಸನ್ಯಾಸಿ. ನಿತ್ಯ ಸನ್ಯಾಸಿ ಅವನು ನಿತ್ಯ ಸನ್ಯಾಸಿ ಅಂತ ತಿಳ್ಕೋಬೇಕು. ಯಾರನ್ನ ನಿತ್ಯ ಸನ್ಯಾಸಿ ಅನ್ಬೇಕು ಅಂದ್ರೆ ಯಹ್ ನ ದ್ವೇಷ್ಟಿ, ಯೋ ನ ದ್ವೇಷ್ಟಿ. ಅದ್ ಬಿಡಿಸಿದಾಗ ಯಹ್ ನ ದ್ವೇಷ್ಟಿ ಅಂತ ಆಗುತ್ತೆ. ಯೋ ನ ದ್ವೇಷ್ಟಿ ಅಂದ್ರೆ ಯಾರಿಗೂ ಯಾರಲ್ಲೂ ಕೂಡ ದ್ವೇಷ ಇಲ್ಲದೆ ಇರುವಂತವನು. ನ ಕಾಂಕ್ಷತಿ, ಕಾಂಕ್ಷತಿ ಅಂದ್ರೆ ಯಾವುದನ್ನೂ ಕೂಡ ಬಯಸದೇ ಇರುವಂತವನು, ಇಚ್ಛಿಸದೇ ಇರುವಂತವನು. ಮುಂದೆ ನಿರ್ದ್ವಂದ್ವೋ, ನಿರ್ದ್ವಂದ್ವೋ ಹಿ ಅಥವಾ ನಿರ್ದ್ವಂದ್ವ ಹಿ ಅಂತ ಕರೀತಾರೆ. ದ್ವಂದ್ವ ಅಂದ್ರೆ ದ್ವಂದ್ವಗಳಿರುವಂತದ್ದು, ನಿರ್ದ್ವಂದ್ವ ಅಂದ್ರೆ ದ್ವಂದ್ವಗಳು ಇಲ್ಲದೆ ಇರುವಂತದ್ದು ಅಂತ. ಅಂದ್ರೆ ದ್ವಂದ್ವಗಳಿಲ್ಲದವನಾಗಿರುವವನು. ನಿರ್ದ್ವಂದ್ವೋ ಹಿ ಅಂದ್ರೆ ದ್ವಂದ್ವಗಳಿಲ್ಲದವನಾಗಿರುವವನು. ಮಹಾಬಾಹೋ, ಹೇ ಬಲವಾದ ಬಾಹುಗಳ ಉಳ್ಳ ಅಂತ ಅರ್ಜುನನೇ. ಸುಖಂ ಬಂಧಾತ್ ಪ್ರಮುಚ್ಯತೆ ಅಂದ್ರೆ ಸುಖವಾಗಿ, ಬಂಧಾತ್ ಅಂದ್ರೆ ಬಂಧನದಿಂದ, ಪ್ರಮುಚ್ಯತೆ ಅಂದ್ರೆ ಮುಕ್ತನಾದವನು ಅಂತ, ಪೂರ್ಣ ಮುಕ್ತನಾದವನು ಅಂತ. ಅಂದ್ರೆ ಸುಲಭವಾಗಿ ಬಂಧನದಿಂದ ಮುಕ್ತನಾಗುತ್ತಾನೆ ಅಂತ. ಇದ್ರ ಒಂದು ಪೂರ್ಣಾರ್ಥ ನೋಡೋದಾದ್ರೆ, ಯಾರಿಗೂ ದ್ವೇಷವಿಲ್ಲದವನು, ಯಾವುದನ್ನು ಬಯಸದೇ ಇರುವವನು,
ದ್ವಂದ್ವಗಳ ಆಚೆ ಹೋಗಿರುವವನು ಅಥವಾ ದ್ವಂದ್ವಗಳಿಲ್ಲದೆ ಇರುವಂಥವನು ಅವನೇ ನಿಜವಾದ ಸನ್ಯಾಸಿ. ಇಂಥವನನ್ನ ಸುಲಭವಾಗಿ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಶೋಭಾ ಹರೇ ಭಟ್ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಜ್ಞೇಯ ಚ ನಿತ್ಯ ಸನ್ಯಾಸಿ ಯೋ ನ ವೇಷ್ಟಿ ನ ಕಾಂಕ್ಷತಿ ನಿರ್ಬಂಧ ಯೋಗಿ ಮಹಾಬಾಹೋ ಸುಖಂ ಬಂಧತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ. ದಕ್ಕೆ ಒತ್ತಿದೆ ಮತ್ತೆ ದೊಡ್ಡ ಇದೆ, ದೀರ್ಘ ಇದೆ. ನಿರ್ದ್ವಂದ್ವೋ ಮಹಾಬಾಹೋ ಸುಖಂ. ದೊಡ್ಡ ಖ ಇದೆ. ಸುಖಂ ಅಲ್ಲಿ ದೊಡ್ಡ ಇದೆ. ಬಂಧಾತ್ ದಕ್ಕೆ ವ್ಯಂಜನ. ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಬಂಧಾತ್ ಪ್ರಮುಚ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 4ನೇ ಶ್ಲೋಕ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತೆ ನ ಪಂಡಿತಾಃ ಏಕಂ ಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಸಾಂಖ್ಯಯೋಗವು. ಇಲ್ಲಿ ಸಾಂಖ್ಯ ಯೋಗ ಅನ್ನೋ 2 ಪದಗಳಿದೆ. ಅಂದ್ರೆ ಸಾಂಖ್ಯ ಅಂದ್ರೆ ಏನು ಭೌತಿಕ ಜಗತ್ತನ್ನ ವಿಶ್ಲೇಷಣೆ ಮಾಡ್ತಾರೋ ಆ ವಿಶ್ಲೇಷಣೆ ಅಧ್ಯಯನ 24 ಘಟಕಗಳ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಮತ್ತೆ ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಂ ಅಪಿ ಆಸ್ಥಿತಃ. 3 ಪದಗಳು ಕೂಡಿದೆ ಇಲ್ಲಿ. ಏಕಂ
ಅಪಿ ಆಸ್ಥಿತಃ ಕೂಡಿ ಏಕಂ ಪ್ಯಾಸ್ಥಿತಃ ಅಂತ ಹೇಳಿ ಮಾಡಿದ್ದಾರೆ. ನೀವು ಹಾಗೆ ಹೇಳ್ಬೋದು, ಏಕಂ ಪ್ಯಾಸ್ಥಿತಃ ಅಥವಾ ಏಕಂ ಅಪಿ ಆಸ್ಥಿತಃ ಅಂತ ಕೂಡ ಹೇಳ್ಬೋದು. ಸಮ್ಯಕ್, ಇಲ್ಲಿ ನೋಡಿ ಒತ್ತು ಸಕ್ಕೆ ದೊಡ್ಡ ಥವತ್ತಿದೆ, ಸ್ಥಿತ. ತಹ ಅನ್ನಂಗಿಲ್ಲ, ಸ್ಥಿತ. ಅಲ್ಲಿ ಅರ್ಧ ವಿಸರ್ಗ ಹೇಳ್ಬೇಕು. ಸಮ್ಯಕ್, ಕಕ್ಕೆ ವ್ಯಂಜನ ಇದೆ, ಪೂರ್ಣ ಹೇಳಂಗಿಲ್ಲ. ಸಮ್ಯಕ್ ಉಭಯೋರ್ವಿಂದತೆ, ಭ ದೊಡ್ಡದಿದೆ, ಯೋಕೆ ದೊಡ್ಡ ಓ ಕೂಡಿದೆ, ದೀರ್ಘ ಇದೆ, ಯೋರ್ವಿಂದತೆ. ರಕ್ಕೆ ಅರ್ಕಾವಳಿ ಇರೋದ್ರಿಂದ ರ ಹೇಳಿ ಆಮೇಲೆ ವಿ ಹೇಳ್ಬೇಕು, ಆಮೇಲೆ ಅನುಸ್ವಾರ ಇದೆ. ವಿಂದತೆ. ಫಲಂ, ಇದು ಫಲಂ. ಬಹಳ ಜನ ಫ ಫ ಅಂತ ಹೇಳ್ತಾರೆ, ಫ ಹೇಳ್ಬಾರ್ದು. ಫ ಅದು ಬೇರೆ ಭಾಷೆ ಒಂದು ಪದ, ಫ ಅಂತ ಕರೀತಾರೆ. ಇಲ್ಲಿ ಫ ಸಂಸ್ಕೃತದಲ್ಲಿ ಫಲಂ ಅಂತ ಕರೀತಾರೆ. ಫಲಂ ಸಣ್ಣದಾದ್ರೆ ಪ ಅಂತ ಕರೀತಾರೆ, ದೊಡ್ಡದಾದ್ರೆ ಫಲಂ ಅಂತ ಹೇಳ್ತಾರೆ. ಇಲ್ಲಿ ವ್ಯಂಜನ ಇದೆ, ಫಲಂ. ಇದ್ರ ಒಂದು ಅರ್ಥ ತಿಳಿದುಕೊಳ್ಳೋಣ. ಸಾಂಖ್ಯ ಯೋಗವು ಅಂತ ಹೇಳ್ತಾರೆ. ಅಂದ್ರೆ ಈ ಭಕ್ತಿಪೂರ್ವಕವಾದ ಕಾರ್ಯಗಳು, ಮತ್ತೆ ಸಾಂಖ್ಯ ಯೋಗ ಅಂದ್ರೆ ಕರ್ಮಯೋಗ. ಅಂದ್ರೆ ಈ ಐಹಿಕ ಜಗತ್ತಿನ ಒಂದು ವಿಶ್ಲೇಷಣಾತ್ಮಕವಾದಂತ ಅಧ್ಯಯನ. ಏನು 24 ಘಟಕಗಳಿದೆಯೋ ಸಂಖ್ಯೆ ರೂಪದಲ್ಲಿದೆ, ಹಾಗಾಗಿ ಸಾಂಖ್ಯ ಯೋಗ ಅಂತ ಇಲ್ಲಿ ಹೇಳ್ತಾರೆ. ಈ ಕರ್ಮಯೋಗ ಮತ್ತೆ ಸಾಂಖ್ಯ ಯೋಗ. ಸಾಂಖ್ಯ ಯೋಗವು ಗೌ ಯಾಕೆ ಹೇಳ್ತಾರೆ? ಯಾವಾಗ 2 ಪದಗಳು ಕೂಡುತ್ತೋ ಅದಕ್ಕೆ ಗೌ ಅಂತ ಹೇಳ್ತಾರೆ. ಯೋಗವು ಜ್ಞಾನಯೋಗ ಮತ್ತೆ ಕರ್ಮಯೋಗ ಇವೆರಡು ಪೃಥಕ್ ಬಾಲಾಹ ಪ್ರವದಂತಿ. ಪೃಥಕ್ ಬಾಲಾಹ ಪ್ರವದಂತಿ ಅಂದ್ರೆ ಮೂರ್ಖರು ಅವೆರಡನ್ನ ಬೇರೆ ಅಂತ ಹೇಳ್ತಾರೆ. ಈ ಜ್ಞಾನಯೋಗ ಬೇರೆ, ಕರ್ಮಯೋಗ ಬೇರೆ, ಸಾಂಖ್ಯ ಯೋಗ ಬೇರೆ ಅಂತ ಹೇಳ್ತಾರೆ. ಕರ್ಮಯೋಗ ಸಾಂಖ್ಯಯೋಗ ಬೇರೆ ಬೇರೆ ಅಂತ ಹೇಳ್ತಾರೆ. ನ ಪಂಡಿತಾಹ ಅಂದ್ರೆ ಎಲ್ರೂ ಹಾಗೆ ಹೇಳ್ತಾರೆ ಬೇರೆ ಬೇರೆ ಅಂತ, ಆದ್ರೆ ಪಂಡಿತರು ಹಾಗೆ ಹೇಳೋದಿಲ್ಲ. ನ ಪಂಡಿತಾಹ. ಏಕಂ ಪ್ಯಾಸ್ಥಿತಃ ಅಂದ್ರೆ ಏಕಂ ಅಪಿ ಆಸ್ಥಿತಃ ಸಮ್ಯಕ್. ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದರಲ್ಲಿ ಸ್ಥಿರನಾಗಿದ್ರೆ, ಏಕಂ ಅಪಿ ಯಾವ್ದಾದ್ರು ಒಂದರಲ್ಲಿ, ಅಸ್ಥಿತಃ ಆಸ್ಥಿತಃ ಅಂದ್ರೆ ಸ್ಥಿತವಾಗಿರುವಂತವನು. ಸಮ್ಯಕ್ ಹೇಗೆ ಸ್ಥಿತನಾಗಿದ್ದಾನೆ? ಚೆನ್ನಾಗಿ ಸ್ಥಿತನಾಗಿದ್ದಾನೆ. ಸಮ್ಯಕ್ ರೂಪೇಣ ಪೂರ್ತಿಯಾಗಿ ಸ್ಥಿತನಾಗಿದ್ದಾನೆ. ಉಭಯೋ ವಿಂದತಿ ಫಲಂ ಅಂದ್ರೆ ಆ ಎರಡರಲ್ಲಿ ಏನ್ ಸ್ಥಿತನಾಗಿದ್ದಾನೋ ಅವೆರಡರಲ್ಲಿಯೂ ಕೂಡ ಫಲವನ್ನ ಪಡಿತಾನೆ. ಉಭಯೋ ವಿಂದತಿ ಫಲಂ. ಹೀಗೆ ಪೂರ್ಣಾನುವಾದ ನೋಡೋದಾದ್ರೆ, ಈ ಕರ್ಮಯೋಗ ಏನು ಐಹಿಕ ಜಗತ್ತಿನ ವಿಶ್ಲೇಷಣೆಯನ್ನ ಅಧ್ಯಯನ ಮಾಡ್ತೀವೋ ಅದು ಸಾಂಖ್ಯದಿಂದ ಭಿನ್ನವಾದದ್ದು ಅಂತ ಹೇಳಿ ಯಾರು ಹೇಳ್ತಾರೆ? ಅಜ್ಞಾನಿಗಳು ಹೇಳ್ತಾರೆ. ಸೊ ಇದರಲ್ಲಿ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ದೃಢವಾಗಿ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ದೃಢವಾಗಿ ಅನುಷ್ಠಾನ ಮಾಡಿದವನ್ಗೆ ಉಭಯೋ ವಿಂದತೆ ಫಲಂ ಅಂದ್ರೆ ಎರಡರ ಫಲವನ್ನೂ ಕೂಡ ಅವನು ಪಡಿತಾನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮತ್ತೆ. ಕೃಷ್ಣ ಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ ಶ್ಲೋಕ 4. ಸಾಂಖ್ಯ ಯೋಗೋ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತ ಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4 ತುಂಬಾ ದೊಡ್ಡದಾಗ್ಬಿಟ್ಟಿದೆ, ಚಿಕ್ಕದು. ಶ್ಲೋಕ 4. ಸಾಂಖ್ಯಯೋಗೋ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಂಖ್ಯಯೋಗೌ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಂ ಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಕೊಡೇಕಲ್ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಸಾಂಖ್ಯ ಯೋಗ ಪೃಥಕ್ ಬಾಲಾಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಅಲ್ಲಿ ನೀವು ಹೇಳುವಾಗ ಏಕಂ ಅಪಿ ಅನ್ನೋಕ್ಕಿಂತ ಏಕಂ ಅಪಿ ಆಸ್ಥಿತಃ ಅಂತ ಹೇಳ್ಬೋದು ಒಂದು, ಇಲ್ಲಂದ್ರೆ ಏಕಂ ಅಪ್ಯಾಸ್ಥಿತ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5ನೇ ಶ್ಲೋಕ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಯತ್ ಸಾಂಖ್ಯೈಹಿ, ಯತ್ ತಕ್ಕೆ ವ್ಯಂಜನ, ಯತ್ ಸಾಂಖ್ಯೈಹಿ, ಇಲ್ಲಿ ಮಧ್ಯದಲ್ಲಿ ವಿಸರ್ಗ ಬಂದಿರೋದ್ರಿಂದ ಯತ್ ಸಾಂಖ್ಯೈ ಪ್ರಾಪ್ಯತೆ ಅಂತ ಹೇಳ್ಬೇಕು. ಸಾಕೆ ಅನುಸ್ವಾರ, ದೊಡ್ಡ ಖೇ ಖ ಇದೆ, ಯ ಒತ್ತಿದೆ, ಐ ಒತ್ತಿದೆ. ಸಾಂಖ್ಯೈ ಅಂತ ಕರೀತಾರೆ. ಸಾಂಖ್ಯೈ. ಸಾಂಖ್ಯೆ ಅಂದ್ರೆ ಮತ್ತೆ ಅಲ್ಲಿ ಯವತ್ ಬಂತು. ಸಾಂಖ್ಯೈ ಅಂತ ಹೇಳ್ಬೇಕು. ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ. ಪಕ್ಕೆ ರವತ್ತು, ಪಕ್ಕೆ ಯವತ್ತು, ಪ್ರಾಪ್ಯತೆ ಸ್ಥಾನಂ. ಸಕ್ಕೆ ದೊಡ್ಡವತ್ತು ಸ್ಥಾನಂ. ತದ್ ದಕ್ಕೆ ವ್ಯಂಜನ, ತದ್ ಯೋಗೈರಪಿ. ಇಲ್ಲಿ ಯೋ ದೊಡ್ಡ ಯೋ ಇಲ್ಲ, ಯೋ ಎಳಿಬೇಡಿ. ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ. ಯಹ ಅನ್ಬೇಡಿ, ಯಃ ಪಶ್ಯತಿ ಸ ಪಶ್ಯತಿ. ಪಶ್ಯತಿ ಶ ಶ ಶ ನೋಡಿ, ಇದು ನಾಲ್ಗೆ ಹೊಳ್ಳುತ್ತೆ. ರೊಟೇಟ್ ಆಗ್ಬೇಕು ಶ ಹೇಳುವಾಗ. ಪಶ್ಯತಿ. ಸೊ ಇದರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಯತ್ ಸ್ಥಾನಂ, ಯತ್ ಸ್ಥಾನಂ. ಇಲ್ಲಿ ಮೊದಲು ಯತ್ ಸ್ಥಾನಂ ಅಂತ ತಗೊಳ್ಳೋಣ. ಯತ್ ಸ್ಥಾನಂ ಅಂದ್ರೆ ಯಾವ ಸ್ಥಾನವನ್ನ, ಅಂದ್ರೆ ಮೋಕ್ಷ ಕೊಡುವಂಥದ್ದನ್ನ ಅಂತ ಹೇಳ್ತಾರೆ. ಸಾಂಖ್ಯೈ ಪ್ರಾಪ್ಯತೆ. ಯತ್ ಸ್ಥಾನಂ ಸಾಂಖ್ಯೈ ಪ್ರಾಪ್ಯತೆ. ಸಾಂಖ್ಯೈ ಅಂತಂದ್ರೆ ಸಾಂಖ್ಯ ದರ್ಶನದಿಂದ ಅಂತ ಹೇಳ್ತಾರೆ. ಅಥವಾ ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಈ ವಿಶ್ಲೇಷಣೆಯ ಅಧ್ಯಯನ ಅಂತ ಹೇಳ್ತಾರೆ. ಸೊ ಇದನ್ನ ಅಧ್ಯಯನ ಮಾಡೋದ್ರಿಂದ ಜ್ಞಾನ ಯೋಗಿಗಳಾಗ್ತಾರೆ. ಸಾಂಖ್ಯೈ ಪ್ರಾಪ್ಯತೆ ಅಂದ್ರೆ ಜ್ಞಾನ ಯೋಗಿಗಳು ಪಡಿತಾರೆ. ಯಾವ ಸ್ಥಾನವನ್ನ ಜ್ಞಾನ ಯೋಗಿಗಳು ಪಡಿತಾರೋ ಅಂತ ಅರ್ಥ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ, ಯಾವ ಸ್ಥಾನವನ್ನ ಜ್ಞಾನ ಯೋಗಿಗಳು ಪಡಿತಾರೋ ತತ್ ಯೋಗೈಹಿ ಅಪಿ ಗಮ್ಯತೆ, ಅಥವಾ ತದ್ ಯೋಗೈರಪಿ ಗಮ್ಯತೆ, ಅದನ್ನೇ ಕರ್ಮಯೋಗಿಗಳು ಪಡಿತಾರೆ. ತತ್ ಅಂದ್ರೆ ಅದನ್ನೇ, ಯೋಗೈ ಅಪಿ ಗಮ್ಯತೆ. ಯೋಗೈ ಅಂದ್ರೆ ಯಾರು ಕರ್ಮಯೋಗದಲ್ಲಿ ಇದ್ದಾರೋ ಅವ್ರಿಗೆ ಹೇಳ್ತಾ ಇರುವಂತದ್ದು. ಭಕ್ತಿ ಸೇವೆಯಲ್ಲಿದ್ದಾರೋ ಅವರು. ಭಕ್ತಿ ಯೋಗಿಗಳು ಕೂಡ ಅದನ್ನೇ ಪಡಿತಾರೆ. ಏಕಂ ಸಾಂಖ್ಯಂ ಚ ಯೋಗಂ ಚ. ಏಕಂ ಸಾಂಖ್ಯಂ ಅಂದ್ರೆ ಸಾಂಖ್ಯಯೋಗ, ಮತ್ತೆ ಯೋಗಂ ಚ ಅಂದ್ರೆ ಕರ್ಮಯೋಗವಂತ ಹೇಳ್ತಾ ಇರುವಂತದ್ದು, ಅಂದ್ರೆ ಭಕ್ತಿ ಸೇವೆ ಹೇಳ್ತಾ ಇರುವಂತದ್ದು. ಎರಡು ಕೂಡ ಒಂದೇ ಎಂದು ಯಃ ಪಶ್ಯತಿ ನೋಡುವವನನ್ನ, ಅಂದ್ರೆ ಸಾಂಖ್ಯಯೋಗ ಕರ್ಮಯೋಗ ಎರಡು ಒಂದೇ ಅನ್ನೋದನ್ನ ನೋಡುವವನನ್ನ ಯಃ ಪಶ್ಯತಿ ಸ ಪಶ್ಯತಿ. ಸೊ ಅವನೇ ನಿಜವಾಗಿ ನೋಡುವನು ಅಂತ ಹೇಳಿ ಕರೀತಾರೆ ಇಲ್ಲಿ. ಇದ್ರ ಪೂರ್ಣ ಅರ್ಥ ನೋಡ್ಕೊಳ್ಳೋಣ. ಈ ಸಾಂಖ್ಯ ಯೋಗದಿಂದ ಪಡೆಯುವ ಪರಮ ಸ್ಥಾನವನ್ನ ಕರ್ಮಯೋಗಿ ಕೂಡ ಪಡಿತಾನೆ. ಹೀಗೆ ಈ ಜ್ಞಾನ ಯೋಗ ಮತ್ತೆ ಕರ್ಮಯೋಗ ಎರಡನ್ನು ಒಂದೇ ಅಂತ ಎಂದು ನೋಡುವವನೇ ನಿಜವಾಗಿ ನೋಡುವವನು ಅಂತ ಹೇಳಿ. ಅಂದ್ರೆ ಬೇರೆ ಬೇರೆ ಅಂತ ನೋಡಿದ್ರೆ ಅದು ಬೇರೆ ರೀತಿಯಾಗಿರುತ್ತೆ. ಸೊ ಯಾರು ಒಂದೇ ಅಂತ ನೋಡ್ತಾನೋ ಅವನೇ ನಿಜವಾಗಿ ನೋಡುವನು ಅಂತ ಹೇಳಿ, ಯಥಾವತ್ತಾಗಿ ಕಾಣುವನು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ.
ಜಯದಾದೇವಿ ಕಂಟಿನ್ಯೂ ಮಾಡಿ. ಮಾತಾಜಿ. ಹಾ ಮತ್ತೆ ಜಯದಾದೇವಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 5. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯತ್ ಶಾಂಕೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಂ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲೋಕಜೀವಿ ಮಾತಾಜಿ. ಹರೇ ಕೃಷ್ಣ ಮತ್ತೆ ಶ್ಲೋಕ 5. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮೋಹಿನಿ ಹೆಗಡೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಶ್ಲೋಕ 5. ಯತ್ ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 6ನೇ ಶ್ಲೋಕ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಸನ್ಯಾಸಸ್ತು ನಕೆ ಯಾವತ್ತು ಆ ಇದೆ, ಆ ಸ್ವರ ಸನ್ಯಾಸಸ್ತು ಬಿಡಿಸಿದಾಗ ಸನ್ಯಾಸಸ್ತು ಅಂತ ಆಗತ್ತೆ. ಆಮೇಲೆ ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ. ಇಲ್ಲಿ 3 ಪದಗಳಿದೆ, ದುಃಖಂ ಆಪ್ತುಂ ಅಯೋಗತಃ ಅಂತ. ಹಾಗೆ ನೀವು 2 ಪದ ಮಾಡ್ಬೋದು ಅಥವಾ 3 ಪದ ಮಾಡ್ಬೋದು ಅಥವಾ 1 ಪದ ಮಾಡ್ಬೋದು. 1 ಪದ ಅಂದ್ರೆ ದುಃಖಮಾಪ್ತುಂ ಯೋಗತಃ, ದುಃಖಮಾಪ್ತುಂ ಅಯೋಗತಃ ಅಂತ ಕರೀತಾರೆ. ದುಃಖಮಾಪ್ತುಂ ಅಯೋಗತಃ ಕೂಡಿಸಿ ಹೇಳೋದಾದ್ರೆ. ಮತ್ತೆ 2 ಪದ ಮಾಡೋದಾದ್ರೆ ದುಃಖಮಾಪ್ತುಂ ಅಯೋಗತಃ ಆದ್ಮೇಲೆ ಹಚ್ಬೇಕು. 2 ಪದ ಬೇರೆ ಮಾಡ್ಬೇಕು. ದುಃಖಮಾಪ್ತುಂ ಅಯೋಗತಃ. ಮತ್ತೆ 3 ಪದ ಮಾಡೋದಾದ್ರೆ ದುಃಖಂ ಆಪ್ತುಂ ಅಯೋಗತಃ ಅಂತ ಹೇಳ್ಬೋದು. ಸೊ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಹೇಳಿ. ಇದರ ಅರ್ಥ ದುಃಖವನ್ನ ಉಂಟು ಮಾಡುವುದು ಅಂತ ಹೇಳಿ. ಅಂದ್ರೆ ಭಕ್ತಿ ಸೇವೆ ಇಲ್ಲದೆ ದುಃಖವನ್ನ ಉಂಟು ಮಾಡುತ್ತೆ ಅಂತ. ಯೋಗಯುಕ್ತೋ ಇಲ್ಲಿ ಯೋಗಯುಕ್ತ ಅಂತ ಹೇಳಿ. ಮುನಿರ್ಬ್ರಹ್ಮ, ಮುನಿ ಮತ್ತೆ ಬ್ರಹ್ಮ ಇಲ್ಲಿ ಬ್ರಹ್ಮ ಇದೆ. ಹಾಗಾಗಿ ಮೊದಲು ಎದೆಯಿಂದ ಉಚ್ಚಾರಣೆ ಬರ್ಬೇಕು. ಹ ಬ್ರಹ್ಮ, ಮ ಹೇಳಿ ಆಮೇಲೆ ಹ ಹೇಳ್ಬೇಕು. ಹ ಹೇಳಿ ಮ ಹೇಳಂಗಿಲ್ಲ. ಬ್ರಹ್ಮ ನೆನಪಿರುವುದು ನಿಮ್ಗೆ. ಸಂಯುತ ಅಸಂಯುತದ್ದು ಒಂದು ವ್ಯತ್ಯಾಸ ಕೊಟ್ಟಿದ್ದೆ ಬ್ರಹ್ಮ ಹೇಳುವಾಗ. ನ ಚಿರೇಣಾದಿ ಗಚ್ಚತಿ. ನ ಚಿರೇಣ ಅಂದ್ರೆ ವಿಡಂಬವಿಲ್ದೆ, ಅಧಿಗಚ್ಚತಿ ಹೊಂದುತ್ತಾನೆ ಅಂತ. ನಚಿರೇಣ ಅಧಿಗಚ್ಚತಿ ಅಂತ ಹೇಳಿ 2 ಪದ. ನಚಿರೇಣ ಅಧಿಗಚ್ಚತಿ. ಇದರ ಅರ್ಥವನ್ನು ನೋಡೋಣ. ಸನ್ಯಾಸಸ್ತು ಅಂದ್ರೆ ಸನ್ಯಾಸ ಮಾತ್ರ. ಮಹಾಬಾಹೋ ಹೇ ಮಹಾಬಾಹುವಾದ ಅರ್ಜುನನೇ, ದುಃಖಂ ಆಪ್ತುಂ ಅಯೋಗತಃ. ದುಃಖಂ ಆಪ್ತುಂ ಅಯೋಗತಃ ಅಂದ್ರೆ ಯೋಗ ಇಲ್ಲದೆ ದುಃಖಕರವಾಗಿರುತ್ತೆ ಅಂತ. ಭಕ್ತಿ ಸೇವೆ ಇಲ್ಲದೆ ಮಾಡುವಂಥದ್ದೆಲ್ಲವೂ ಕೂಡ ದುಃಖಕರವಾದಂಥದ್ದು. ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ.
ಹೀಗೆ ಯೋಗಯುಕ್ತೋ. ಯೋಗಯುಕ್ತೋ ಅಂತಂದ್ರೆ ಯೋಗದಲ್ಲಿ ಸ್ಥಿರವಾಗಿರುವಂತವನು ಯಾರು? ಮುನಿರ್ ಬ್ರಹ್ಮ. ಮುನಿ, ಯೋಗದಲ್ಲಿ ಸ್ಥಿರವಾಗಿರುವಂತಹ ಮುನಿ ಬ್ರಹ್ಮನ ಚಿರೇಣ ಅಧಿಗಚ್ಚತೆ. ಅವನು ಬಹಳ ಬೇಗ ಬ್ರಹ್ಮನನ್ನ ಪಡಿತಾನೆ ಅಂತ. ಇಲ್ಲಿ ಬಹಳ ಬೇಗ ಪರಮಪ್ರಭು, ಬ್ರಹ್ಮ ಅಂದ್ರೆ ಇಲ್ಲಿ ಭಗವಂತ, ವಿಳಂಬವಿಲ್ಲದೆ ಪರಮಪ್ರಭುವನ್ನ ಪಡಿತಾನೆ ಅಂತ ಹೇಳ್ತಾನೆ. ಸೊ ಇದ್ರ ಒಂದು ಸಿಂಪಲ್ ಆಗಿ ಅರ್ಥ, ಯೋಗ ಇಲ್ಲದೆ ಅಂದ್ರೆ ಭಕ್ತಿ ಸೇವೆ ಇಲ್ಲದೆ ಯೋಗ ಮಾಡಿದ ಸನ್ಯಾಸ ತ್ಯಾಗ ಕಷ್ಟಕರ, ಅದರಿಂದ ಸುಖಿ ಆಗಲಾರ. ಆದ್ರೆ ಯೋಗದಲ್ಲಿ, ಭಕ್ತಿ ಯೋಗದಲ್ಲಿ ಸ್ಥಿರನಾದ ಮುನಿ ಬೇಗನೆ ಬ್ರಹ್ಮನನ್ನ ಪಡಿತಾನೆ. ಬ್ರಹ್ಮ ಅಂದ್ರೆ ಇಲ್ಲಿ ಯಾರು? ಮೋಕ್ಷ, ಮೋಕ್ಷವನ್ನ ಪಡಿತಾನೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ನಂದಿನಿ ಸೀನಪ್ಪ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಾಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸನ್ಯಾಸ್ತಸ್ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಕ್ತಃ ಯೋಗಯುಕ್ತೋ ಮುನಿರ್ ಬ್ರಹ್ಮ ನಾ ಚಿರೇಣಾತಿ ಗಚ್ಚತಿ. ನ ಚಿರೇಣಾಧಿಗಚ್ಚತಿ. ಚಿರೇಣಾತಿ ಗಚ್ಚತಿ. ಮಾತಾಜಿ ಅವ್ರಿಗೆ ಅಟೆಂಡೆನ್ಸ್ ಲಿಂಕ್ ಹಾಕಿ ಎಲ್ರಿಗೂ. ಹಾ ಮಾತಾಜಿ. ನೆಕ್ಸ್ಟ್ ಹರೇ ನೆಕ್ಸ್ಟ್ ಕೃಷ್ಣ ಹೇಳಲಿಕ್ಕೆ ಹೇಳಿ. ಹಾ ಮತ್ತೆ ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣ ಅಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಮ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 7ನೇ ಶ್ಲೋಕ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕೂರ್ವನ್ನಪಿ ನ ಲಿಪ್ಯತೆ. ಯೋಗಯುಕ್ತೋ ಕಕ್ಕೆ ತವತ್ತು ದೊಡ್ಡ ಓ ಇದೆ. ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ತಕ್ಕೆ ದೀರ್ಘ ಮತ್ತೆ ಅನುಸ್ವಾರ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ. ಇಲ್ಲಿ ಸರಳವಾಗಿದೆ, ಆರಾಮಾಗಿ ಬಿಡಿಸಬಹುದು. ಕೂರ್ವನ್ನಪಿ ನ ಲಿಪ್ಯತೆ. ಅರ್ಥ ನೋಡ್ಕೊಂಡು ಬರೋಣ. ಯೋಗಯುಕ್ತೋ ಅಂದ್ರೆ ಯೋಗದಲ್ಲಿ ನಿಲ್ಲುವವನು. ಯಾವ ಯೋಗ? ಭಕ್ತಿಯಿಂದ ಕರ್ಮ ಮಾಡುವಂಥವನು ಅಂತ. ಕರ್ಮಯೋಗದಲ್ಲಿ ನಿಲ್ಲುವವನು. ವಿಶುದ್ಧಾತ್ಮ ಅಂದ್ರೆ ಅವನ ಒಂದು ಚಿತ್ತ ಶುದ್ಧವಾಗಿರುತ್ತೆ ಅಂತ. ಅವನ ಮನಸ್ಸು ಮತ್ತೆ ಚಿತ್ತ ಶುದ್ಧವಾಗಿರುತ್ತೆ. ವಿಜಿತಾತ್ಮ ಮತ್ತೆ ಅವನು ವಿಜಿತ ಆತ್ಮ. ವಿಜಿತ ಅಂದ್ರೆ ಏನು? ವಿಜಿತಾತ್ಮ. ವಿಜಿತ ಅಂದ್ರೆ ಏನು? ಜಿತ ಅಂತಂದ್ರೆ ಜಯಿಸಿದಂಥವನು ಅಂತ. ಮತ್ತೆ ಇಂದ್ರಿಯ ಅಂತಂದ್ರೆ ಇಂದ್ರಿಯಗಳನ್ನ. ವಿಜಿತಾತ್ಮ ಜಿತೇಂದ್ರಿಯ. ವಿಜಿತಾತ್ಮ ವಿಜಿತಾತ್ಮ ಅಂದ್ರೆ ಮನಸ್ಸನ್ನ ಜಯಿಸಿದವನು. ವಿಜಿತ ಆತ್ಮ. ವಿಜಿತ ಅಂದ್ರೆ ಜಯಿಸಿದವನು. ಆತ್ಮ ಅಂದ್ರೆ ಮನಸ್ಸನ್ನ ಜಯಿಸಿದವನು. ಜಿತೇಂದ್ರಿಯ
ಜಿತ ಇಂದ್ರಿಯ ಅಂತ ಕರೀತಾರೆ ಬಿಡಿಸಿದಾಗ. ಜಿತ ಅಂದ್ರೆ ಜಯಿಸಿದವನು, ಗೆದ್ದವನು. ಏನನ್ನ? ಇಂದ್ರಿಯವನ್ನ. ಅಂದ್ರೆ ಇಂದ್ರಿಯಗಳನ್ನ ಗೆದ್ದವನು ಜಿತೇಂದ್ರಿಯ. ಸರ್ವಭೂತಾತ್ಮ ಭೂತಾತ್ಮ. ಸರ್ವ ಅಂದ್ರೆ ಎಲ್ಲರಲ್ಲಿ, ಭೂತಾತ್ಮ ಅಂದ್ರೆ ಜೀವಿಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಆತ್ಮವನ್ನ ನೋಡುವವನು ಅಂತ. ಸರ್ವಭೂತಾತ್ಮ ಭೂತಾತ್ಮ, ಎಲ್ಲ ಭೂತ ಅಂದ್ರೆ ಜೀವಿಗಳು, ಎಲ್ಲ ಜೀವಿಗಳಲ್ಲಿ ಆತ್ಮವನ್ನ ನೋಡುವವನು. ಕೂರ್ವನ್ ಅಪೀನ ಲಿಪ್ಯತೆ ಅಂದ್ರೆ ಅವನು ಯಾವುದೇ ಕರ್ಮ ಮಾಡಿದ್ರೂ ಕೂಡ, ಕೂರ್ವನ್ ಅಪಿ, ಕೂರ್ವನ್ ಅಂತಂದ್ರೆ ಏನು? ಕಾರ್ಯನಿರತನಾದವನು ಅಂತ. ಕೆಲಸ ಮಾಡಿದ್ರು ಕೂಡ, ಕರ್ಮ ಮಾಡಿದ್ರು ಕೂಡ ನ ಲಿಪ್ಯತೆ, ಅವನು ಅದರಲ್ಲಿ ಸಿಲುಕುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಕ್ತಿ ಯೋಗದಲ್ಲಿ ಸ್ಥಿರನಾದ ಶುದ್ಧ ಮನಸ್ಸಿನ ಇಂದ್ರಿಯವನ್ನ ಜಯಿಸಿದವನು ಎಲ್ಲರಲ್ಲಿ ಆತ್ಮವನ್ನ ನೋಡುವಂತಹ ಯೋಗಿ ಆಗಿರ್ತಾನೆ. ಸೊ ಅಂತವನು ಯಾವುದೇ ಕರ್ಮ ಮಾಡಿದ್ರು ಕೂಡ ಆ ಕರ್ಮ ಅವನಿಗೆ ಅಂಟುವುದಿಲ್ಲ, ಲಿಪ್ತನಾಗ್ತಾನೆ. ಆ ಕರ್ಮಗಳಲ್ಲಿ ಅವನು ಸಿಲುಕೋದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಈ ಕರ್ಮಕ್ಕೆ ಪ್ರತಿಯೊಂದು ಪ್ರತಿಕ್ರಿಯೆ ಇದೆ, ಪಾಪ ಪುಣ್ಯ ಅಂತ. ಅಂತದ್ರಲ್ಲಿ ಅವನು ಸಿಲುಕೋದಿಲ್ಲ ಅಂತ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಹೇಳಿದ್ರ ನೀವು? ಹಾ ಮಾತಾಜಿ, ಆಯ್ತು ಮಾತಾಜಿ, ಓದ್ದೆ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕರ್ಮನ್ನಿ ಕುರ್ವನ್ನಿಪಿ ನ ಲಿಪ್ಯತೆ. ಕೂರ್ವನ್ನಪಿ ನ ಲಿಪ್ಯತೆ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? 2 ಲೈನ್ ಓದಿ, ಲಾಸ್ಟ್ ಅಷ್ಟೇ, ಉಳಿದಿದ್ದೆಲ್ಲ ಕರೆಕ್ಟ್ ಹೇಳಿದ್ರಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಕುರ್ವನ್ನಪಿ, ನಕ್ಕೆ ನ ಒತ್ತಿದೆಯಲ್ಲ, ಕುರ್ವನ್ನಪಿ ನ ಒತ್ತಬೇಕು. ಕುರ್ವನ್ನಪಿ ನ ಲಿಪ್ಯತೆ. ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಆಯ್ತಾ ಮಾತಾಜಿ? ಇಲ್ಲ ಮಾತಾಜಿ, ಇನ್ನೊಬ್ರು ಇದ್ದಾರೆ. ನಾನು ಹೇಳ ಮಾತಾಜಿ. ಉಮಾದೇವಿ. ಹೇಳಿ. ಉಮಾದೇವಿ ಮಾತಾಜಿ ಅಲ್ಲ, ಬೇರೆ ಯಾರು ಇದ್ದಾರೆ. ರೇಖಾ ಮಾತಾಜಿ ಆಯ್ತು. ಮಾತಾಜಿ ನಾನು ಓದ್ಲಾ ಮಾತಾಜಿ? ಹೇಳಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಆಯ್ತು, ಲಾಸ್ಟ್ ಇನ್ನೊಂದು ತಗೊಳ್ಳೋಣ. ಹಾ, ಇದನ್ನ ಒಂದು ಸ್ವಲ್ಪ ದೊಡ್ಡದಿದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 5 8 ಮತ್ತು 9ನೇ ಶ್ಲೋಕ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಸ್ವಲ್ಪ ಗಮನವಿಟ್ಟು ಕೇಳ್ಬೇಕಿದನ. ನೈವ, ನಕ್ಕೆ 50 ಇದೆ. ನೈವ ಕಿಂಚಿತ್, ಕಕ್ಕೆ ಅನುಸ್ವಾರ, ಕಿ ಕಿಂಚಿತ್, ತಕೆ ವ್ಯಂಜನ, ಕಿಂಚಿತ್, ಕಿಂಚಿತ ಅನ್ನಂಗಿಲ್ಲ, ಕಿಂಚಿತ್ ಕರೋಮೀತಿ, ರೋಕೆ ದೀರ್ಘ, ಮೀಕೆ ದೀರ್ಘ, ಕರೋಮೀತಿ. ಯುಕ್ತೋ ಮನ್ಯೇತ, ನಕೆ ಒತ್ತು ದೀರ್ಘ, ಮನ್ಯೇತ, ತತ್ವವಿತ್, ಮತ್ತೆ ತಕ್ಕೆ ವ್ಯಂಜನ. ಪಶ್ಯನ್, ಶಕೆ ಯವತ್ತು, ಪಶ್ಯನ್, ಇದು ಕೂಡ ವ್ಯಂಜನ, ನಕೆ ಪಶ್ಯನ್,
ಶೃಣ್ವನ್ ಶ್ಲೋಕೆ ಒಟ್ರ ಸುಳಿ ಇದೆ ರು ಶೃಣ್ವನ್ ನಕೆ ಭವತ್ತು ಶೃಣ್ವನ್ ಸ್ಪೃಶನ್ ತಕೆ ಪವತ್ತು ಮತ್ತೆ ಒಟ್ರ ಸುಳಿ ಇದೆ ರು ರು ಋಷಿರು ಸ್ಪೃಶನ್ ನಕೆ ವ್ಯಂಜನ ಜಿಘ್ರನ್ ದೊಡ್ಡ ಘ ಇದೆ ಜಿಘ್ರನ್ ಇಲ್ಲಿ ಕೂಡ ವ್ಯಂಜನ ನಕೆ ಅಶ್ನನ್ ಶಕೆ ನವತ್ತಿದೆ ಮತ್ತೆ ನ ವ್ಯಂಜನ ಅಶ್ನನ್ ಗಚ್ಚನ್ ಛಕೆ ದೊಡ್ಡ ಛವತ್ತು ಗಚ್ಚನ್ ಸ್ವಪನ್ ಸಕೆ ಭವತ್ತು ಪ ನ ಸ್ವಪನ್ ಶ್ವಸನ್ ಸಕೆ ಶಕೆ ಭವತ್ತು ಸಂದಿದೆ ಮತ್ತೆ ನಕೆ ವ್ಯಂಜನ ಶ್ವಸನ್ ಎಸ್ ಇನ್ನೊಮ್ಮೆ ಹೇಳ್ತೇನೆ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಅಂತ ಹೇಳ್ತಾರೆ. ಇದ್ರ ಒಂದು ಅರ್ಥ ನೋಡ್ಕೊಂಡ್ ಬರೋಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ನೈವ ಕಿಂಚಿತ್ ಕರೋಮಿ ಇತಿ ಅಂತ ಹೇಳ್ತಾರೆ ಅದಕ್ಕೆ. ನೈವ ಕಿಂಚಿತ್ ಕರೋಮಿತಿ ಅಂದ್ರೆ ನಾನು ಏನನ್ನೂ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ. ನಾನು ಏನನ್ನು ಮಾಡ್ತಾ ಇಲ್ಲ. ನೈವ ಕಿಂಚಿತ್ ನಾ ಏನು ಮಾಡ್ತಾ ಇಲ್ಲ. ಕಿಂಚಿತ್ ಏನನ್ನೂ ಕೂಡ ಕರೋಮಿತಿ ಅಂದ್ರೆ ಮಾಡ್ತಾ ಇಲ್ಲ ಅಂತ. ಯುಕ್ತ ಮನ್ಯೇತ್ ತತ್ವವೇತ್ ಅಂದ್ರೆ ತತ್ವಜ್ಞಾನಿ ಯೋಗಿ ಭಾವಿಸ್ತಾನೆ. ಅಂದ್ರೆ ಯುಕ್ತ ಮನ್ಯೇತ ತತ್ವವೇತ್ ತತ್ವಜ್ಞಾನಿ ಇದ್ದವನು ಯೋಗಿ ಅಂತ ಭಾವಿಸ್ತಾನೆ. ಮತ್ತೆ ಪಶ್ಯನ್ ನೋಡ್ತಾನೆ, ಶೃಣ್ವನ್ ಕೇಳ್ತಾನೆ, ಸ್ಪೃಶನ್ ಅಂದ್ರೆ ಸ್ಪರ್ಶಿಸ್ತಾನೆ. ಸ್ಪೃಶನ್ ಅಂದ್ರೆ ಸ್ಪರ್ಶಿಸ್ತಾನೆ, ಸ್ಪರ್ಶಿಸ್ತಾ. ಜಿಗ್ರನ್ ಅಂದ್ರೆ ವಾಸನೆ ನೋಡುತ್ತಾ. ಅಷ್ಟನ್ ಅಂದ್ರೆ ಊಟ ಮಾಡುತ್ತಾ. ಅಶ್ನನ್ ಅಂತಂದ್ರೆ ಊಟ ಮಾಡುತ್ತಾ ಅಥವಾ ತಿನ್ನುತ್ತಾ ಅಂತ ಹೇಳಿ ಎರಡು ತಗೊಳ್ಬಹುದು ನಾವು. ಆಮೇಲೆ ಗಚ್ಚನ್ ಅಂದ್ರೆ ನಡೆಯೋದು, ಹೋಗ್ತಾನೆ. ಗಚ್ಚನ್ ಅಂದ್ರೆ ಹೋಗುತ್ತಾನೆ. ಸ್ವಪನ್ ಅಂದ್ರೆ ಕನಸು ಕಾಣ್ತಾನೆ. ಸ್ವಪ್ನ ಅಂತ ಹೇಳ್ತೀವಿ, ಕನಸು ಕಾಣ್ತಾನೆ. ಎಲ್ಲಿ ನಿದ್ರಿಸುವಾಗ. ಅಂದ್ರೆ ಶ್ವಸನ್ ಅಂದ್ರೆ ಉಸಿರಾಡ್ತಾನೆ ಅಂತ. ಆಮೇಲೆ ಪ್ರಲಪನ್ ಆಮೇಲೆ ಇದೆ ನೋಡಿ ಇಲ್ಲಿದು. ಓಕೆ, ಮುಂದೆ 8, 9 ಇದನ್ನೊಂದು ಹೇಳಿಲ್ಲ ಹೇಳ್ತೇನೆ. ಪ್ರಲಪನ್ ಕೇಳಿಸ್ತಾ ಇದೆಯಾ? ಕಟ್ಟಾಯ್ತು ಮಾತಾಜಿ. ಕೇಳ್ತಾ ಇದೆ ಕೇಳಿಸ್ತಾ ಮಾತಾಜಿ. ಇದೆಯಾ? ಹಾ ಕೇಳ್ತಾ ಇದೆ. ಕೆಳಗಡೆ ಅಂತ ತಗೊಳ್ಳೋಣ. ಅಂದ್ರೆ 9 ಕೂಡಿದೆ. ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಪ್ರಲಪನ್ ಅಲ್ಲಿ ಕೂಡ ವ್ಯಂಜನ ಇದೆ. ವಿಸೃಜನ್ ಸಕೆ ಒಟ್ರು ಸುಳಿ ವಿಸೃಜನ್ ನಕೆ ವ್ಯಂಜನ. ಗೃಹ್ಣನ್ ಹಕೆ ಣವತ್ತು ಗೃಹ್ಣನ್. ಆಮೇಲೆ ಉನ್ಮಿಷನ್ ನಕೆ ಮವತ್ತಿದೆ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಶು. ಇಲ್ಲಿ ಇದನ್ನ ಬಿಡಿಸಿದಾಗ ಇಂದ್ರಿಯಾಣಿ ಅಂದ್ರೆ ಇಲ್ಲಿ 2 ಪದಗಳಿದೆ. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ತಕೆ ವರ್ತಂತ ತಕೆ ಒಟ್ಟು ಅರ್ಕವಳಿ ಮತ್ತೆ ಅನುಸ್ವಾರ ವರ್ತಂತ ಇತಿ ಧಾರಯನ್. ಸೊ 2 ಕೂಡಿ ಬರುತ್ತೆ. ಸರಿ, ಮುಂದೆ ಈ ಕೆಳಗಡೆ ನೋಡ. ಪ್ರಲಪನ್ ಅಂದ್ರೆ ಮಾತನಾಡುತ್ತಾ ಅಂತ. ಪ್ರಲಪನ ಮಾತನಾಡುತ್ತಾ. ವಿಸೃಜನ್ ಅಂದ್ರೆ ವಿಸರ್ಜಿಸುತ್ತಾ ಅಂತ. ಆಮೇಲೆ ಗೃಹ್ಣನ್ ಅಂದ್ರೆ ಸ್ವೀಕರಿಸುತ್ತಾ ಅಂದ್ರೆ ಹಿಡಿದಿಟ್ಕೊಳ್ಳೋದು ಅಂತ. ಉನ್ಮಿಷನ್ ಅಂದ್ರೆ ಕಣ್ಣನ್ನ ತೆರೆಯುತ್ತಾ ಅಂತ. ತೆರೆಯುತ್ತಾ ಅಂದ್ರೆ ಏನನ್ನ? ಕಣ್ಣನ್ನ. ನಿಮಿಷನ್ ಅಂದ್ರೆ ಮುಚ್ಚುತ್ತಾ. ಏನ್ ಮುಚ್ತಾನೆ? ಕಣ್ಣನ್ನ ಮುಚ್ತಾನೆ. ಆಮೇಲೆ ಇಂದ್ರಿಯಾರ್ಥೇಶು ಅಂದ್ರೆ ಇಂದ್ರಿಯಗಳು ಮಾಡುವಂತಹ ಕ್ರಿಯೆಗಳು ಅಂತ ಅರ್ಥ. ಇಂದ್ರಿಯಾರ್ಥೇಶು ಇಂದ್ರಿಯಾಣೀಂದ್ರಿಯಾರ್ಥೇಶು. ಸೊ ಇಂದ್ರಿಯಗಳು ಇಂದ್ರಿಯ ತೃಪ್ತಿಯ ಕಾರ್ಯದಲ್ಲಿ ನಿರತವಾಗಿರುವಂತದ್ದು ಅಂತ ಹೇಳಿ. ಅಂದ್ರೆ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ, ತೃಪ್ತಿಯ ವಿಷಯಗಳಲ್ಲಿ ನಿರತರಾಗಿರುವಂತದ್ದು ಅಂತ. ಇತಿ ಧಾರಯನ್. ಸೊ ಹೀಗೆ ಭಾವಿಸ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸೊ ಇದನ್ನ ಒಟ್ಟಾರೆ ಅರ್ಥ ನೋಡೋದಾದ್ರೆ, ತತ್ವಜ್ಞಾನಿ ಆದಂತಹ ಒಬ್ಬ ಯೋಗಿ ನಾನೇನು ಮಾಡ್ತಾ ಇಲ್ಲ ಅಂತ ಹೇಳಿ ಭಾವಿಸ್ತಾನೆ.
ಏನೇ ನೋಡ್ತಿದ್ರು ಕೂಡ, ಕೇಳ್ತಿದ್ರು ಕೂಡ, ಊಟ, ನಿದ್ರೆ, ಉಸಿರಾಟ ಮಾತಾಡ್ತಾ ಇದ್ರು. ಆಮೇಲೆ ಏನನ್ನೇ ಅವನು ಸ್ಪರ್ಶಿಸ್ತಾ ಇದ್ರು, ಹಿಡಿತಾ ಇದ್ರು, ಏನನ್ನ ಬಿಡ್ತಾ ಇದ್ರು ಕೂಡ, ಕಣ್ಣು ತೆರೆದ್ರು ಕೂಡ, ಕಣ್ಣು ಮುಚ್ಚಿದ್ರು ಕೂಡ, ಇವೆಲ್ಲವೂ ಕೇವಲ ಇಂದ್ರಿಯಗಳು ತಮ್ಮ ತಮ್ಮ ಕ್ರಿಯೆಗಳಲ್ಲಿ ಕಾರ್ಯನಿರತ ಆಗಿವೆ ಅಂತ ಹೇಳಿ ತಿಳ್ಕೊಳ್ತಾನೆ ಅಂತ. ಅಂದ್ರೆ ಎಲ್ಲ ಅವೇ ಮಾಡ್ತಾ ಇದ್ದಾವೆ, ನಾನೇನು ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸರಿ, ಹರೇ ಕೃಷ್ಣ. ಇದನ್ನ ನಾಳೆ ಮಾಡೋಣ ಮಾತಾಜಿ. ಒಂದಿಬ್ರಿಗೆ ಹೇಳ್ಸಿ ಮಾತ್ರ, ಸಮಯ ಆಗಿದೆ. ಬಂದಿಲ್ಲ ಯಾರು ಮಾತಾಜಿ. ಹರೇ ಕೃಷ್ಣ ಸೊ ಮಾತಾಜಿ. ಒಂದು ಎಲ್ರಿಗೂ 2 ಹೇಳಿಸ್ಬೇಡಿ, 8 ಒಬ್ರಿಗೆ ಹೇಳ್ಸಿ, 9 ಒಬ್ರಿಗೆ ಹೇಳ್ಸಿ. ಉಮಾದೇವಿ ಒಂದೊಂದು ಹೇಳಿ, 8 ಬೇರೆ 9 ಬೇರೆ ಹೇಳಿ. ನಂಗೆ ಶ್ಲೋಕ 8. ನೈವ ಕಿಂಚಿತ್ ಕರೋಮಿತಿ ಯುಕ್ತ ಕರೋಮೀತಿ, ಕರೋಮಿತಿ ಅಲ್ಲ, ಕರೋಮೀತಿ. ನೈವ ಕಿಂಚಿತ್ ಕರೋಮಿತಿ ಮಿತಿ ಅಲ್ಲ ಮಾತಾಜಿ, ಮಿತಿ ಅಂದ್ರೆ ಮತ್ತೆ ಬೇರೆ ಆಗುತ್ತೆ ಅರ್ಥ. ಕರೋಮೀತಿ, ಮಕ್ಕೆ ದೀರ್ಘ ಇದೆಯಲ್ಲ ಅಲ್ಲಿ. ಕರೋಮೀತಿ ಯುಕ್ತ ಮನ್ಯತೆ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಸ್ವಶನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೌಮ್ಯ ಶೀತಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಜಿಗ್ರನ್ ಅಲ್ಲ, ಅಲ್ಲಿ ಜಕ್ಕೆ ದೀರ್ಘ ಹೇಳಂಗಿಲ್ಲ, ಜಿಗ್ರನ್. ಸರಿ, ಸಾಕು, ಇವತ್ತಿಗೆ ಸಾಕು. ನಾಳೆ ಇದೇನೆ 8, 9 ಶ್ಲೋಕನೇ ನಾವು ಕಂಟಿನ್ಯೂ ಮಾಡೋಣ. ಸಮಯ ಆಗಿದೆ. ಧನ್ಯವಾದಗಳು ಎಲ್ಲ ಮಾತಾಜಿ. ಬಂದಿಲ್ಲ ಇಲ್ಲ, ಹೇಗಿದೆ ಸಮಯ ಆಗಿದೆ ಅಲ್ಲ ಮಾತಾಜಿ, ಸಮಯ ಆಗಿದೆ, ಬಂದಿರ್ಬೋದು. ಅಟೆಂಡೆನ್ಸ್ ಹಾಕಿದ್ದಾರೆ ನೋಡಿ, ಅಟೆಂಡೆನ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ತರಗತಿ ಇದೆಯಲ್ಲ ಮಾತಾಜಿ ನಿಮ್ದು? ಇದೆ ಮಾತಾಜಿ, ಇರ್ಬೋದು. ಉಂಟು ಮಾತಾಜಿ. ಹರೇ ಕೃಷ್ಣ ಇದೆ. ಹಾ ಸರಿ ಮಾತಾಜಿ, ಬಂದಿದ್ದಾರ ನಾಗವೇಣಿ ಮಾತಾಜಿ? ಹಾ, ಓಕೆ. ಧನ್ಯವಾದಗಳು ಎಲ್ಲ ಮಾತಾಜಿಗಳಿಗೆ.